ಕೇಂದ್ರ ರೈಲ್ವೆ ಖಾತೆದ ರಾಜ್ಯ ಸಚಿವರು, ರಾಜ್ಯ ಬಿಜೆಪಿ ಹಿರಿಯ ನಾಯಕರು, ಬೆಳಗಾವಿ ಸಂಸದರು ಸುರೇಶ್ ಅಂಗಡಿ ಕೊರೋನಾ ಸೋಂಕುರ್ದು ಬುಧವಾರ ವಿಧಿವಶರಾದರು. ಇಂಬೆರೆಗೆ ಶ್ರದ್ಧಾಂಜಲಿ ಸಭೆಯನ್ನು ಕೊಡಿಯಲ್ಬೈಲ್ ಬಿಜೆಪಿ ಜಿಲ್ಲಾ ಕಚೇರಿ ಬಿಜೆಪಿ ರಾಜ್ಯಾಧ್ಯಕ್ಷರು ಶ್ರೀ ನಳಿನ್ ಕುಮಾರ್ ಕಟೀಲ್ ರೇನ ನೇತೃತ್ವದ ಗುರುವಾರ ನಡೆಪಾಯಿರು. ಬಿಜೆಪಿ ರಾಜ್ಯಾಧ್ಯಕ್ಷರು ಶ್ರೀ ನಳಿನ್ ಕುಮಾರ್ ಕಟೀಲ್ ದಿವಂಗತ ಸುರೇಶ್ ಅಂಗಡಿಯರನ ಭಾವಚಿತ್ರಕ್ಕೆ ಪುಷ್ಪಾಂಜಲಿ ಅರ್ಪಿಸಾದು ಸರಳತೆ, ಸಜ್ಜನಿಕೆ, ಆತ್ಮೀಯತೆ, ಪ್ರೀತಿ, ವಿಶ್ವಾಸ, ನಂಬಿಕೆ ಇಂದಕ್ಕೆ ಪೂರ ಕುಡೊಂಜಿಪುದರು ಸುರೇಶ್ ಅಂಗಡಿ 6 ತಂಕ್ಳಿಗೆ ಮಾರ್ಗದರ್ಶಕರಾತಿರು. ನನ್ನಲ ದಿಂಜ ವರ್ಷದ ಕಾಲ ಈ ದೇಶದ ಸೇವೆ ಮಲ್ಪೊಡಿತ್ತಂಡು. ಇನಿ 6 ಆಗಲ್ ನಾವು ನಮ್ಮ ಪಕ್ಷಗೂ ರಾಜ್ಯಗೂ ಮಲ್ಲಪೆಟ್ಟು ಕೆಲವು ಯೋಜನೆಲೇನು ನನ್ನ 3 ವರ್ಷಡು ಮುಗಿಪಡು ಪಂಪಿನ ಅರ್ಣನೆ ಆಯಿನ ಗುರಿ ಇತ್ತನು ಪಂಡ ತೆರಿಪಾದ ನುಡಿನವನ ಸಂದಾಯರು. 9ನೇ ತಾರೀಕು ಬೆಳಗಾವಿಯಿಂದ ಬಿಟ್ಟರು. 10ನೇ ತಾರೀಕು ದೆಹಲಿಯಲ್ಲಿ ಹೋಗಿ ಟೆಸ್ಟ್ ಮಾಡಿಸಿದರು. ಮಾಡಿಸಿದಾಗ ಅವರಿಗೆ ಆಮೇಲೆ ಗೊತ್ತಾಯಿತು ಕೋವಿಡ್ ಇದೆ. ಯಾವುದೇ ಸಿಂಪ್ಟಮ್ ಇರಲಿಲ್ಲ. ಆನಂತರ ಡಾಕ್ಟರ್ ಹೇಳಿದರು ಅಂತ ಹೇಳೋ ಕಾರಣಕ್ಕೋಸ್ಕರ ಅಲ್ಲಿ ಏಮ್ಸಲ್ಲಿ ಅಡ್ಮಿಟ್ ಆದರು. ಆಗಲೇಬೇಕು ಅಂತ ಹೇಳಿ ಅಡ್ಮಿಟ್ ಆದಮೇಲೆ ಪರಿಸ್ಥಿತಿ ಕಮ್ಮಿ ಇರುತ್ತೆ. 2 ದಿನಗಳ ಹಿಂದೆ ಕೇಳಿದಾಗಲೂ ಹುಷಾರಾಗ್ತಾರೆ ಅಂತ ಹೇಳ್ತೀವಿ. ಅಂದರೆ ನಿನ್ನೆ ರಾತ್ರಿ 7 ಗಂಟೆಗೆ ಗೃಹ ಸಚಿವರು ಫೋನ್ ಮಾಡಿದ್ರು ನನಗೆ, ಹೀಗಿದೆ ಅಂತ ಹೇಳಿದ್ರು, ಕೊನೆಯ ಹಂತದಲ್ಲಿದೆ ಅಂತ ಹೇಳುವಂಥದ್ದನ್ನು ಹೇಳಿದರು. ಹೀಗೆ ಒಬ್ಬ ನಮ್ಮ ಹಿರಿಯನ್ನ ನಾವು ಕಳ್ಕೊಂಡಿದ್ದೇವೆ ಅಂತ ಅನಿಸ್ತು. ಪಾರ್ಟಿಗೋಸ್ಕರ ಸರ್ಕಾರದ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ತನ್ನ ಜೀವನದ ಅತಿ ಹೆಚ್ಚು ಸಮಯವನ್ನು ಪಾರ್ಟಿ ಸಿದ್ಧಾಂತ ವಿಚಾರಕ್ಕೆ ಜೋಡಿಸ್ತಾ ಪರಿಶ್ರಮದಿಂದ ಮುಂಬೈ ಕರ್ನಾಟಕದಲ್ಲಿ ಪಾರ್ಟಿಯನ್ನು ಕಟ್ಟಿ ಇಡೀ ರಾಜ್ಯದಲ್ಲಿ ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಬರೆಸಿ ರಾಷ್ಟ್ರದಲ್ಲೇ ಒಬ್ಬ ಒಳ್ಳೆಯ ಸಚಿವ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರ ಆಗಿರ್ತಕ್ಕಂಥವರು ಸುರೇಶ್ ಅಂಗಡಿ. ಸರಳತೆ, ಸಜ್ಜನಿಕೆ, ಆತ್ಮೀಯತೆ, ಪ್ರೀತಿ, ವಿಶ್ವಾಸ, ನಂಬಿಕೆ ಇದೆಲ್ಲದಕ್ಕೂ ಇನ್ನೊಂದು ಹೆಸರು ಸುರೇಶ್ ಅಂಗಡಿ. ಸುರೇಶ್ ಅಂಗಡಿ ಅವರು ಯಾವ ಸಿಕ್ಕಿದ್ರು ನಗುಮುಖದಿಂದ ಮಾತನಾಡಿಸಿದ್ರು. ಯಾವುದೇ ಸಮಸ್ಯೆಗಳನ್ನು ಹಿಡ್ಕೊಂಡು ಹೋದ್ರು ಹತ್ತಿರ ಕೂತ್ಕೊಳಿಸಿ ಚಾ ಎಲ್ಲ ಕೊಟ್ಟು ಮತ್ತೆ ಆ ಸಮಸ್ಯೆಗಳನ್ನು ಪರಿಹಾರ ಮಾಡೋರು. ಹೇಳಿದ್ರೆ ಆ ಪ್ರೀತಿಯನ್ನು ಇಟ್ಕೊಂಡು. ಹಾಗಾಗಿ ಅಂಥ ಒಬ್ಬ ಸಂಸದರನ್ನು, ಅಂಥ ಒಬ್ಬ ನಮ್ಮ ನಾಯಕರನ್ನು ನನಗೆ ಹೇಳಬೇಕಿದ್ರೆ ಅವ್ರ ಮಾರ್ಗದರ್ಶಕ. ನಾನು ಅವ್ರ ಮಂತ್ರಿ ಆಗಿದ್ದರು, ನಾನು ರಾಜ್ಯಾಧ್ಯಕ್ಷ, ನನ್ನ ಘೋಷಣೆ ಆಯಿತು. ನಾನು ಕೇರಳದಲ್ಲಿದ್ದೆ, ರಾತ್ರಿಯೇ ಫೋನ್ ಮಾಡಿದ್ರು, ಭಾಳ ಖುಷಿಯಾಗಿದ್ದು. ಆನಂತರ ಇಲ್ಲಿ ಬಂದೆ. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಅಲ್ಲಿ ಮೊದಲಿಗೆ ಬಂದು ನಾವು ಸ್ವಾಗತ ಮಾಡಿ ಪ್ರತಿ ಸಾರಿ ಬೆಳಗಾವಿ ಆ ಪ್ರದೇಶಕ್ಕೆ ಹೋದಾಗ ಅಲ್ಲೇ ನಿಂತು, ರಾಜ್ಯಾಧ್ಯಕ್ಷರು ಬಂದ್ದಾರೆ. ಲೋಕಸಭೆಗೆ ಹೋದಾಗ ನಾನು ಅವರ ಸಚಿವಾಲಯಕ್ಕೆ ಹೋದಾಗ ಒಬ್ಬ ರಾಜ್ಯಾಧ್ಯಕ್ಷ ಅನ್ನುವ ನೆಲೆಯಲ್ಲಿ ಒಬ್ಬ ಕಿರಿಯ ಸಂಸದ ಅನ್ನುವಂಥ ಯಾವುದೇ ಇದನ್ನು ತೋರಿಸಲಿಲ್ಲ. ಒಬ್ಬ ರಾಜ್ಯಾಧ್ಯಕ್ಷ ಅನ್ನತಕ್ಕಂಥ ಗೌರವವನ್ನು ಹೇಗೆ ಕೊಡಬೇಕು ಅನ್ನೋದಕ್ಕೆ ಮಾದರಿಯಾಗಿ ಎಲ್ಲರನ್ನು ಕರೆದು ಅಧಿಕಾರಿಗಳನ್ನು ಕೂತ್ಕೊಳಿಸಿ ನಾವು ನಮ್ಮ ರಾಜ್ಯಾಧ್ಯಕ್ಷರು ಅಂತ ಹೇಳುವಂಥ ಗೌರವಗಳನ್ನು ಕೊಟ್ಟು ಬೆಳಗಾವಿಗೆ ಹೋದಾಗ ಎಲ್ಲ ಕಾರ್ಯಕರ್ತರನ್ನು ಕರ್ಕೊಂಡು ಬಂದು ಅಲ್ಲಿ ಗೌರವಗಳನ್ನು ಕೊಡುವಂಥ ಕೆಲಸ. ಅಂದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ನನಗಿಂತ ಕಿರಿಯ ಸಂಸದ ಅನ್ನುವಂಥದ್ದು ಇಲ್ಲದೆ ಅವನ ಗೌರವ, ಸ್ಥಾನಗಳು ಅನ್ನುವಂಥದ್ದಕ್ಕೂ ಗೌರವ ಕೊಟ್ಟಿರ್ತಕ್ಕಂಥ ಒಬ್ಬ ಬಹಳ ಶ್ರೇಷ್ಠರಾಗಿರ್ತಕ್ಕಂಥ ನಾಯಕ. ಹಾಗಾಗಿ ಇವತ್ತು ಮಾತುಗಳೇ ಬರ್ತಾ ಇಲ್ಲ. ಬಹಳ ಕೇಳಿದ್ರೆ ಸಾವು ಪ್ರಾಯ ಅಲ್ಲ. 16 ವರ್ಷಗಳ ಕಾಲ ಈ ದೇಶದ ಕೆಲಸ ಮಾಡಬೇಕು. ಇವತ್ತು ಅವರನ್ನು ಅಗಲಿರುವಂಥದ್ದು ನಮ್ಮ ಪಾರ್ಟಿಗೆ ತುಂಬಲಾರದ ನಷ್ಟ, ನಮ್ಮ ರಾಜ್ಯಕ್ಕಂತೂ ಬಹಳ ದೊಡ್ಡದಾಗಿರ್ತಕ್ಕಂಥ ಹೊಡೆತ. ಹೇಳಿದ್ರೆ ರೈಲ್ವೆಯಲ್ಲಿ 10 ಯೋಜನೆಗಳಿದ್ದು ಇನ್ನು 3 ವರ್ಷದಲ್ಲಿ ಅದು ಮುಗಿಸ್ಬೇಕು ಅಂತ ಅವ್ರದ್ದೇ ಆಗಿರ್ತಕ್ಕಂಥ ಟಾರ್ಗೆಟ್ಗಳಿದ್ದು. ಮಂಗಳೂರು ವಿಭಾಗದ ಬಗ್ಗೆ 10 ಬಾರಿ ಚರ್ಚೆ ಮಾಡಿದಾಗಲೂ ಕಾನೂನಾತ್ಮಕ ಸಮಸ್ಯೆಗಳಿದ್ದಾವೆ ಅಂತೇಳಿ ಅಧಿಕಾರಿಗಳನ್ನು ಕರೆಸಿ ಅದಕ್ಕೇನು ಹೊಸ ತಂತ್ರ ಮಾಡ್ಬೋದು ಅಂತ ಯೋಚನೆ ಮಾಡಿದವರು. ಆದರೆ ಇವತ್ತು ನಾವು ಮತದೃಷ್ಟರು ಅಂತ ಹೇಳಬೇಕು. ಇವೆಲ್ಲ ಯೋಜನೆಗಳನ್ನು ಬಿಟ್ಟು ಹೋಗಿದ್ದಾರೆ, ಚಿಂತನೆಗಳನ್ನು ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಸರ್ಕಾರದ ರಾಷ್ಟ್ರಕ್ಕೂ ನಷ್ಟ. ತನ್ನ ಕ್ರಿಯಾಶೀಲತೆ, ಚಟುವಟಿಕೆಯಿಂದ ತನ್ನ ನಗುಮುಖದ ಎಲ್ಲ ರಾಜ್ಯಗಳ ಜನರ ಜೊತೆ ಇರತಕ್ಕಂಥ ಸಂಪರ್ಕಗಳನ್ನು 1 ವರ್ಷ ಸಾಧನೆ ಮಾಡತಕ್ಕಂಥ ವರ್ಷ ಅಲ್ಲ. ಆದರೆ 1 ವರ್ಷದಲ್ಲಿ ಸುರೇಶ್ ಅಂಗಡಿ ಯಾರು ಅಂತ ಹೇಳುವಂಥ ದೇಶದ ಪ್ರತಿಯೊಬ್ಬ ಸಂಸದರಿಗೆ, ಪ್ರತಿಯೊಂದು ಕ್ಷೇತ್ರದವರಿಗೆ ಪರಿಚಯ ಆಗೋ ರೀತಿಯಲ್ಲಿ ಅವರ ವ್ಯವಸ್ಥೆಗಳಿದ್ವು. ಕೇರಳದ ನನ್ನ ಬೇರೆ ಬೇರೆ ಪಾರ್ಟಿಯ ಸಂಸದರು ನಮ್ಮ ಹತ್ರ ಹೇಳ್ತಿದ್ರು, ಒಂದು ಸುರೇಶ್ ಅಂಗಡಿ ಹತ್ರ ಹೋದರೆ ಕೆಲಸ ಆಗ್ತದೆ ಮಾರೆ. ಕಾಸರಗೋಡು ಎಂ ಪಿಗಳು ಇರ್ಬೋದು, ಬೇರೆ ಬೇರೆ ಎಂ ಪಿಗಳು, ಕಣ್ಣೂರು ಎಂ ಪಿ, ಇಲ್ಲಿ ತಿರುವನಂತಪುರದವರು 2-3 ಸಾರಿ ಹೋಗಿ ಬಂದು ನಮ್ಮ ಹತ್ರ ಹೇಳ್ತಿದ್ರು, ಅವ್ರ ಹತ್ರ ಕೂತ್ರೆ ನಮ್ಮ ಕೆಲಸ ಆಗುತ್ತೆ. ಹೇಳಿದ್ರೆ ಈಗ ಯಾವುದೇ ಪಾರ್ಟಿ, ಯಾವುದೇ ವಿಚಾರ ಸಿದ್ಧಂತ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ನಾನು ರಾಷ್ಟ್ರಕ್ಕೆ ಸರಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಕ್ಕಂಥ ಸಮರ್ಪಿತ ಮನೋಭಾವದಿಂದ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಸಾಧನೆ. ನನಗನಿಸ್ತದೆ ಕರ್ತವ್ಯವನ್ನು
ತನ್ನ ಜವಾಬ್ದಾರಿಯನ್ನು ವೃತವಾಗಿ ಸ್ವೀಕಾರ ಮಾಡಿ ಅದಕ್ಕೆ ನ್ಯಾಯ ಕೊಟ್ಟಿರತಕ್ಕಂಥವರು ಸುರೇಶ್ ಅಂಗಡಿ. ಅಷ್ಟೇ ಸಿದ್ಧಾಂತವನ್ನು ವೃತವಾಗಿ ಸ್ವೀಕಾರ ಮಾಡಿ ಅದಕ್ಕೂ ನ್ಯಾಯವನ್ನು ಕೊಟ್ಟವರು. ಹಾಗಾಗಿ ಇವತ್ತು ಮುಂಬೈ ಕರ್ನಾಟಕದಲ್ಲಿ ನಮ್ಮ ಪಾರ್ಟಿ ಬೆಳೆಯುವುದಕ್ಕೆ, ನಮ್ಮ ರಾಜ್ಯದಲ್ಲಿ ರೈಲ್ವೆ ಇಲಾಖೆ ಬೆಳೆಯುವುದಕ್ಕೆ, ನಮ್ಮ ದೇಶದಲ್ಲಿ ರೈಲ್ವೆಯಲ್ಲಿ ಹೊಸದಾಗಿರ್ತಕ್ಕಂಥ ಚಿಂತನೆ ಮೂಡೋದಕ್ಕೆ ಸುರೇಶ್ ಅಂಗಡಿಯವರು ಅದ್ಭುತವಾಗಿರ್ತಕ್ಕಂಥ ಕಾರಣೀಭೂತರು. ಇಂಥ ಒಬ್ಬ ನಾಯಕನನ್ನು, ನಮ್ಮ ಮಾರ್ಗದರ್ಶಕರನ್ನು, ವಿಶೇಷವಾಗಿ ನನ್ನ ಮಾರ್ಗದರ್ಶಕ, ನನ್ನ ಹಿರಿಯ ಸಹೋದರ ಅಂತ ಹೇಳ್ಬೋದು, ಇಂಥವರನ್ನು ನಾವು ಕಳ್ಕೊಂಡಿದ್ದೇವೆ. ಇದು ದುಃಖ. ಅವರ ಕುಟುಂಬಕ್ಕೆ ಖಂಡಿತ ಸಹಿಸುವಂಥ ದುಃಖ ಅಲ್ಲ. ಪಾರ್ಟಿಗೂ ಅಷ್ಟೇ, ಕಾರ್ಯಕರ್ತರಿಗೂ ಅಷ್ಟೇ, ದೇಶಕ್ಕೂ ಅಷ್ಟೇ ನಷ್ಟ. ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಅವರ ಕುಟುಂಬಕ್ಕಂತೂ ಶಕ್ತಿ ಕೊಡಲಿ. ಆ ಕುಟುಂಬದ ದುಃಖದಲ್ಲಿ ನಾವು ಕುಟುಂಬದ ಸದಸ್ಯರು. ಹಾಗಾಗಿ ಭಗವಂತನಲ್ಲಿ ಅವರಿಗೆ ಸದ್ಗತಿಯನ್ನು ಕೊಡುವಂಥ ಪ್ರಾರ್ಥನೆ ಮಾಡ್ತಾ ಅವರ ಪಾದಗಳಿಗೆ ನಾನು ನುಡಿ ನಮನದ ಮುಖಾಂತರ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಬಿಜೆಪಿ ಜಿಲ್ಲಾಧ್ಯಕ್ಷರು ಶ್ರೀ ಸುದರ್ಶನ್ ಮೂಡಬಿದ್ರೆ, ಮೇಯರ್ ಶ್ರೀ ದಿವಾಕರ್ ಪಾಂಡೇಶ್ವರ ಬೊಕ್ಕ ಮಹಾನಗರ ಪಾಲಿಕೆ ಸದಸ್ಯರು ಪಾಲ್ಪಡೆದು ಪುಷ್ಪಾಂಜಲಿ ಅರ್ಪಿಸಾಯರು.